ವಿಮಾನದ ತಾಂತ್ರಿಕ ದೋಷದಿಂದಾಗಿ ಸೋಮವಾರ ತಡರಾತ್ರಿಯಿಂದೀಚೆಗೆ ಸಮಸ್ಯೆಗೆ ಸಿಲುಕಿದ್ದ ಪ್ರಯಾಣಿಕರು ಇಂದು ಮಧ್ಯಾಹ್ನ ದುಬೈಗೆ ವಿಮಾನ ಮೂಲಕ ಪ್ರಯಾಣ ಬೆಳೆಸಿದ್ರು. ನಿನ್ನೆ ರಾತ್ರಿ 11 ಗಂಟೆಗೆ ಮಂಗಳೂರು ವಿಮಾನ ನಿಲ್ದಾಣದಿಂದ ದುಬೈಗೆ ಹೊರಡಬೇಕಿದ್ದಂತಹ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವಿಮಾನ ಬೆಳಗ್ಗೆಯಾದರೂ ಹೊರಡದ ಕಾರಣ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಈ ವಿಮಾನ ಇಂದು 12:20ಕ್ಕೆ ಮಂಗಳೂರಿನಿಂದ ದುಬೈಗೆ ಹೊರಟಿದೆ. ಇದರಲ್ಲಿ 161 ಮಂದಿ ಪ್ರಯಾಣಿಕರು ಇದೇ ವಿಮಾನದಲ್ಲಿ ಹೊರಟು ಹೋಗಿದ್ರೆ ಉಳಿದ 7 ಮಂದಿ ಬೇರೆ ವಿಮಾನದಲ್ಲಿ ದುಬೈಗೆ ತೆರಳಿದ್ದಾರೆ. ಒಟ್ಟು 168 ಮಂದಿ ನಿನ್ನೆ ರಾತ್ರಿ ದುಬೈಗೆ ಹೋಗಬೇಕಾಗಿತ್ತು. ಆದರೆ ತಾಂತ್ರಿಕ ಕಾರಣದಿಂದಾಗಿ ವಿಳಂಬವಾಗಿತ್ತು. 13 ಗಂಟೆ 20 ನಿಮಿಷ ವಿಮಾನ ವಿಳಂಬವಾಗಿ ಹೊರಟಿದೆ. ನಿನ್ನೆ ರಾತ್ರಿ ವಿಮಾನ ದುಬೈಗೆ ಹೊರಡುವ ವೇಳೆ ತಾಂತ್ರಿಕ ಕಾರಣಗಳನ್ನು ನೀಡಲಾಗಿತ್ತು. ಇದರಿಂದ ಪ್ರಯಾಣಿಕರು ವಿಮಾನ ನಿಲ್ದಾಣದ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿದ್ರು. ಅಲ್ಲದೆ ಮಂಗಳೂರು ವಿಮಾನ ನಿಲ್ದಾಣದ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿಬ್ಬಂದಿಗಳ ಜೊತೆಗೆ ಕೂಡ ವಾಗ್ದಾವನ್ನ ನಡೆಸಿದ್ರು. ಮಂಗಳೂರು ಏರ್ಪೋರ್ಟ್ನಲ್ಲಿ ನಿರಂತರವಾಗಿ ಇಂತಹ ಘಟನೆಗಳು ನಡೀತಾ ಇರುವುದರ ಬಗ್ಗೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆಯೂ ಆಗ್ರಹಿಸಿದ್ದಾರೆ. हम लोगों ने पैसा दिया 10 घंटे से वेट कर रहा हम लोगों ने पैसा दिया 10 घंटे से वेट कर हम लोगों ने पैसा दिया 10 घंटे से वेट कर